ಬಜಾಜ್ ಚೇತಕ್ ಬಜಾಜ್ ಕಂಪನಿಯ ಹೊಸ ಆವಿಷ್ಕಾರ. 80ರ ದಶಕದಲ್ಲಿ ಭಾರತದಲ್ಲೇ ಸದ್ದು ಮಾಡಿದ ಹಮಾರಾ ಬಜಾಜ್ ಬಳಿಕ ಸ್ಥಗಿತಗೊಂಡಿತ್ತು. ನಂತರ ಬಜಾಜ್ ಬೈಕ್ ನಿರ್ಮಾಣಕ್ಕೆ ಹೆಚ್ಚು ಒತ್ತು ನೀಡಿತ್ತು. ಇದೀಗ ಬಜಾಜ್ ಮತ್ತೆ ಹೊಸ ಅವತಾರದಲ್ಲಿ ಸ್ಕೂಟರ್ ಬಿಡುಗಡೆ ಮಾಡುತ್ತಿದೆ. ಕಳೆದ ಜನವರಿ 2020ರಲ್ಲಿ ತನ್ನ ಫುಲ್ಲಿ ಇಕ್ವಿಪ್ಡ್ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನು ಭಾರತದಲ್ಲಿ ಲಾಂಚ್ ಮಾಡಿತ್ತು. ಪ್ರೀಮಿಯಂ ಮತ್ತು ಅರ್ಬನ್ ಎಂಬ 2 ವೇರಿಯಂಟ್ಗಳಲ್ಲಿ ಲಾಂಚ್ ಆಗಿರುವ ಈ ಸ್ಕೂಟರ್ನಲ್ಲಿ ಒಂದಷ್ಟು ಸ್ಪೆಸಿಫಿಕೇಷನ್ಸ್ಗಳಲ್ಲಿ ಮಾತ್ರ ವ್ಯತ್ಯಾಸಗಳನ್ನು ಹೊಂದಿರುತ್ತೆ. ಟೂ ವೀಲರ್ಸ್ ಅಂತ ಬಂದಾಗ ಬಜಾಜ್ ತನ್ನ ಟೂ ವೀಲರ್ಗಳ ಡಿಸೈನ್ ಎಷ್ಟು ಚೆನ್ನಾಗಿ ಡಿಫ್ರೆಂಟ್ ಆಗಿ ಮಾಡ್ತವೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ತನ್ನ ವಿಭಿನ್ನವಾದ ಡಿಸೈನ್ಗಳಿಂದಲೇ ಇಡೀ ಭಾರತದಲ್ಲಿ ಒಳ್ಳೆ ಹೆಸರನ್ನು ಗಳಿಸಿದೆ. ಈಗ ತನ್ನ ಹೊಸ ಚೇತಕ್ ಎಲೆಕ್ಟ್ರಿಕ್ ಸ್ಕೂಟರ್ ಕೂಡ ಬಜಾಜ್ ಬ್ರ್ಯಾಂಡ್ನ ಪಾಪ್ಯುಲಾರಿಟಿಯನ್ನು ಹೆಚ್ಚಿಸಲಿದೆ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಈ ಸ್ಕೂಟರ್ ಈಗಾಗಲೇ ಮೋಸ್ಟ್ ಸ್ಟೈಲಿಶ್ ಇವಿ ಅನ್ನೋ ಪಾಪ್ಯುಲಾರಿಟಿಯನ್ನು ಸಹ ಗಳಿಸಿದ್ದು ಎಲ್ಲರಿಗೂ ಇಷ್ಟವಾಗಿದೆ. ಡೀಟೇಲಿಂಗ್ ವಿಷಯದಲ್ಲಿ ಬಜಾಜ್ ಹೆಚ್ಚು ಗಮನ ಕೊಟ್ಟಿದೆ ಅನಿಸುತ್ತೆ. ಪೇಂಟಿಂಗ್ ಜಾಬ್ ಏನು ಮಾಡಿದರೆ ಸ್ಕೂಟರ್ಗೆ ಸಖತ್ ಗ್ಲಾಸಿ ಫಿನಿಶ್ನ ಕೊಡುತ್ತೆ. ಮೆಟಲ್ ಬಾಡಿ ಹೊಂದಿರುವ ಈ ಸ್ಕೂಟರ್ನ ಹೆಡ್ಲೈಟ್ನಲ್ಲಿ ಬ್ರೈಟ್ LED ಬಲ್ಬ್ನ ಕೊಟ್ಟಿದ್ದಾರೆ. ಜೊತೆಗೆ ಸುತ್ತ LED ಸ್ಟ್ರಿಪ್ ಸಹ ಕಾಣಿಸುತ್ತೆ. ಟೈಲ್ ಲ್ಯಾಂಪ್, DRLs, ಸೈಡ್ ಇಂಡಿಕೇಟರ್ಸ್ ಎಲ್ಲವೂ LED ಆಗಿರುತ್ತೆ. ಈ ಸ್ಕೂಟರ್ನಲ್ಲಿ ಯೂಸ್ ಮಾಡಿರುವ ಯಾವುದೇ ಎಕ್ಸ್ಟೀರಿಯರ್ ಪಾರ್ಟ್ಸ್ಗಳು ಚೀಪ್ ಅನಿಸೋದಿಲ್ಲ. ಇದರಲ್ಲಿ ಫೆದರ್ ಟಚ್ ಸ್ವಿಚ್ ಗೇರ್ ಸಖತ್ ಪ್ರೀಮಿಯಂ ಫೀಲ್ನ ಕೊಡುತ್ತೆ. ಪಿಲಿಯನ್ ಫುಟ್ ರೆಸ್ಟ್ ಡಿಸೈನ್ ಕೂಡ ಒಂಥರ ಚೆನ್ನಾಗಿದೆ. ಫುಟ್ ರೆಸ್ಟ್ನ ಓಪನ್ ಆ್ಯಂಡ್ ಕ್ಲೋಸ್ ಮಾಡುವಾಗ ಒಂದು ರೀತಿಯ ಸಾಫ್ಟ್ನೆಸ್ ಫೀಲ್ ಆಗುತ್ತೆ. ಸ್ಲೀಕ್ ಇಂಡಿಕೇಟರ್ಸ್, ಟ್ರಯಾಂಗುಲರ್ ಮಿರರ್ಸ್, ರಿಟ್ರಾಚಬಲ್ ಲಗೇಜ್ ಹುಕ್, ಆಟೋ ಟರ್ನ್ ಆಫ್ ಆ್ಯಂಡ್ ರಿಯರ್ ಸೀಕ್ವೆನ್ಷಿಯಲ್ ಸೈಡ್ ಇಂಡಿಕೇಟರ್ಸ್, USB ಚಾರ್ಜಿಂಗ್ ಸಾಕೆಟ್ಸ್. ಎಲೆಕ್ಟ್ರಿಕ್ ವೆಹಿಕಲ್ಗೆ ಇಷ್ಟೆಲ್ಲ ಫೀಚರ್ಸ್ ಕೊಟ್ಟಿರೋದು ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಎಲ್ಲ ರೀತಿಯ ರೈಡ್ಗೂ ಹೊಂದಿಕೊಳ್ಳುವ ಈ ಸ್ಕೂಟರ್ ವಿಂಟೇಜ್ ಮತ್ತು ಕ್ಲಾಸಿಕ್ ಲುಕ್ಕನ್ನು ನೋಡುಗರಿಗೆ ಕೊಡುತ್ತೆ. ಟೈರ್ಗಳ ಬಗ್ಗೆ ತಿಳ್ಕೊಳ್ಳೋದಾದರೆ ಫ್ರಂಟ್ನಲ್ಲಿ 90/90 12 ಇಂಚ್ ಟೈರ್ ಇದ್ದರೆ ರಿಯರ್ನಲ್ಲಿ 90/100 12 ಇಂಚ್ ಟೈರ್ನ ಕೊಟ್ಟಿದ್ದಾರೆ ಮತ್ತು 2 ಟೈರ್ಗಳು ಟ್ಯೂಬ್ಲೆಸ್ ಆಗಿರುತ್ತೆ. ಜೊತೆಗೆ ಸ್ಟೈಲಿಶ್ ಡಿಸೈನ್ ಇರುವ 12 ಇಂಚ್ ಅಲೈ ವೀಲ್ಸ್ಗಳನ್ನು ಸಹ ಇಲ್ಲಿ ನೋಡ್ಬೋದು. 170 mm ಇದರ ಗ್ರೌಂಡ್ ಕ್ಲಿಯರೆನ್ಸ್ ಇದ್ದರೆ 131 kg ಇದರ ಕರ್ಬ್ ವೆಯ್ಟ್ ಆಗಿರುತ್ತೆ. ಅರ್ಗೋನಾಮಿಕ್ ಬಾಡಿ ಇರುವ ಈ ಚೇತಕ್ನಲ್ಲಿ ಒಳ್ಳೆ ಕ್ವಾಲಿಟಿಯ ತುಂಬ ವೈಡ್ ಆಗಿರುವ ಕಂಫರ್ಟಬಲ್ ಸೀಟ್ ಕೂಡ ಕೊಟ್ಟಿದ್ದಾರೆ. ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ಗೆ ಮ್ಯಾಚ್ ಆಗುವಂತಹ ಬಿಲ್ಡ್ ಕ್ವಾಲಿಟಿಯನ್ನು ಈ ಚೇತಕ್ನಲ್ಲಿ ನೋಡಬಹುದು. ಸಸ್ಪೆನ್ಷನ್ ಬಗ್ಗೆ ಹೇಳೋದಾದರೆ ಫ್ರಂಟ್ನಲ್ಲಿ ಲೀಡಿಂಗ್ ಲಿಂಕ್ ಸಸ್ಪೆನ್ಷನ್ನ ಕೊಟ್ಟಿರೋದ್ರಿಂದ ಸ್ಪೀಡ್ ಬ್ರೇಕರ್ಸ್ಗಳಿಂದ ಆಗುವ ಎಫೆಕ್ಟ್ ನಿಮಗೆ ಅಷ್ಟಾಗಿ ಫೀಲ್ ಆಗೋದಿಲ್ಲ. ರಿಯರ್ನಲ್ಲಿ ಮೋನೋಶಾಕಪ್ ಸಸ್ಪೆನ್ಷನ್ ಸಿಗ್ತಿದೆ. ಇನ್ನು ಬೆಟರ್ ಕಂಫರ್ಟ್ನ ರಿಯರ್ ಸಸ್ಪೆನ್ಷನ್ನಿಂದ ಎಕ್ಸ್ಪೆಕ್ಟ್ ಮಾಡಬಹುದು. ಈಗ ನೀವು ನೋಡ್ತಿರೋದು ಪ್ರೀಮಿಯಂ ವೇರಿಯಂಟ್. ಹಾಗಾಗಿ ಫ್ರಂಟ್ನಲ್ಲಿ ಡಿಸ್ಕ್ ಬ್ರೇಕ್ ಇದ್ದರೆ ರಿಯರ್ನಲ್ಲಿ ಡ್ರಮ್ ಬ್ರೇಕ್ನ ಕೊಡಲಾಗಿದ್ದು ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ನ ನಾವಿಲ್ಲಿ ನೋಡಬಹುದು. ಕಾಂಬಿ ಬದಲು ಸಿಂಗಲ್ ಚಾನಲ್ ABS ಆಪ್ಷನ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬ್ರೇಕಿಂಗ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಕಾಂಬಿ ಬ್ರೇಕ್ ಸೆಟಪ್ ಕೂಡ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಈ ಸ್ಕೂಟರ್ನ ಎಕ್ಸ್ಟರ್ನಲ್ ಬಾಡಿ ಲೈಟ್ ಆಗಿರುವ ಕಾರಣ ಟ್ರಾಫಿಕ್ನಲ್ಲಿ ಓಡಿಸುವಾಗ ಡೀಸೆಂಟ್ ಹ್ಯಾಂಡ್ಲಿಂಗ್ನ ಎಕ್ಸ್ಪೆಕ್ಟ್ ಮಾಡಬಹುದು. ರಿವರ್ಸ್ ಮೋಡ್ ಕೂಡ ಈ ಸ್ಕೂಟರ್ನಲ್ಲಿ ಇರೋದ್ರಿಂದ ಪಾರ್ಕ್ ಅನ್ಪಾರ್ಕ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಲಕ್ಸುರಿ ಮತ್ತು ಕಂಫರ್ಟ್ ಎರಡೂ ಸಹ ಇದರಲ್ಲಿ ಸಿಗೋದ್ರಿಂದ ರೈಡ್ ಕೂಡ ಅಷ್ಟೇ ಎಕ್ಸೈಟಿಂಗ್ ಆಗಿರುತ್ತೆ. ಈ ಚೇತಕ್ನ ಒಂದು ಕೂಲೆಸ್ಟ್ ಫೀಚರ್ ಅಂದರೆ ಇದರ LCD ಕನ್ಸೋಲ್. ಬ್ಲ್ಯಾಕ್ ಆ್ಯಂಡ್ ವೈಟ್ ಥೀಮ್ನಲ್ಲಿರುವ ಈ ಕನ್ಸೋಲ್ನ ಇಂಟರ್ಫೇಸ್ ನ್ಯಾವಿಗೇಷನ್ ಈಸಿ ಆಗಿರುತ್ತೆ ಮತ್ತು ಕ್ಲಿಯರ್ ಆ್ಯಂಡ್ ವಿಸಿಬಲ್ ಫಾಂಟ್ಸ್ನಲ್ಲಿ ಡಿಸೈನ್ ಮಾಡಿರುವ ಈ ಕನ್ಸೋಲ್ನ ಆಪರೇಟ್ ಮಾಡೋದು ತುಂಬ ಈಸಿ ಅನಿಸುತ್ತೆ. ಈ ಕನ್ಸೋಲ್ನಲ್ಲಿ ಬ್ಲೂಟೂತ್ ಕೂಡ ಇರುತ್ತೆ ಹಾಗೂ ಬಜಾಜ್ ಅವರ ಮೈ ಬಜಾಜ್ ಆ್ಯಪ್ನ ಮೂಲಕ ಕಂಟ್ರೋಲ್ ಮಾಡಬಹುದಾಗಿರುತ್ತೆ. ಒಂದು ವೇಳೆ ಸ್ಕೂಟರ್ಗೆ ಆಕ್ಸಿಡೆಂಟ್ ಆದರೆ, ಥೆಫ್ಟ್ ಆದರೆ ಅಲರ್ಟ್ಸ್ ಕೂಡ ನಿಮಗೆ ಈ ಆ್ಯಪ್ನಲ್ಲಿ ಸಿಗುತ್ತೆ. ಬೇರೆ ಎಲೆಕ್ಟ್ರಿಕ್ ಸ್ಕೂಟರ್ಗಳಲ್ಲಿ ಇಲ್ಲದಿರುವಂತಹ ಫೀಚರ್ಸ್ಗಳು ಈ ಕನ್ಸೋಲ್ನಲ್ಲಿ ಕಾಣಿಸುತ್ತೆ ಮತ್ತು ಮೊಬೈಲ್ನ ಮೂಲಕ ಆಪರೇಟ್ ಮಾಡಬಹುದಾಗಿರುತ್ತೆ. ಸ್ಪೀಡೋಮೀಟರ್, ಟ್ಯಾಕೋಮೀಟರ್, ಸ್ಟೇಟ್ ಆಫ್ ಚಾರ್ಜ್, ಓಡೋಮೀಟರ್, ಟೈಮ್, ಬ್ಯಾಟರಿ ಲೆವೆಲ್ ಮತ್ತು ರೇಂಜ್ ಇಂಡಿಕೇಟರ್, ರೈಡಿಂಗ್ ಮೋಡ್ ಇಂಡಿಕೇಟರ್, ಸೈಡ್ ಸ್ಟ್ಯಾಂಡ್ ಇಂಡಿಕೇಟರ್, ಸಿಸ್ಟಮ್ ಮಾಲ್ ಫಂಕ್ಷನ್ ಮತ್ತು ಸರ್ವಿಸ್ ರಿಮೈಂಡರ್ ಡೀಟೇಲ್ಸ್ಗಳನ್ನು ಈ ಕನ್ಸೋಲ್ನಲ್ಲಿ ನೋಡಬಹುದು. ಹ್ಯಾಂಡಲ್ನ ಲೆಫ್ಟ್ ಸೈಡ್ನಲ್ಲಿ ಲೋ ಆ್ಯಂಡ್ ಹೈ ಬೀಮ್ ಬಟನ್, ಹಾರನ್, ಮ್ಯೂಸಿಕ್ ಪ್ಲೇಬ್ಯಾಕ್ ಬಟನ್, ಲೆಫ್ಟ್ ಇಂಡಿಕೇಟರ್ ಇದ್ದರೆ ರೈಟ್ ಸೈಡ್ನಲ್ಲಿ ಡ್ರೈವ್ ಬಟನ್, ರೈಡಿಂಗ್ ಮೋಡ್ ಸ್ವಿಚ್, ರೈಟ್ ಸೈಡ್ ಇಂಡಿಕೇಟರ್ ಮತ್ತು ರಿವರ್ಸ್ ಪಾರ್ಕ್ ಬಟನ್ನ ನೋಡ್ಬೋದು. ಈ ಸ್ಕೂಟರ್ನ ಸ್ಟಾರ್ಟ್ ಮಾಡೋಕ್ಕೆ ಯಾವುದೇ ಕೀ ಬೇಕಾಗಿಲ್ಲ. ನಿಮ್ಮಿಂದ ಸ್ಕೂಟರ್ 1.5 ಮೀಟರ್ನಷ್ಟು ಹತ್ತಿರದಲ್ಲಿದ್ದರೆ ಸಾಕು. ಒಂದೇ ಬಟನ್ನಿಂದ ಸ್ಕೂಟರ್ನ ಸ್ಟಾರ್ಟ್ ಹಾಗೂ ಸ್ಟಾಪ್ ಮಾಡಬಹುದು. ಹ್ಯಾಂಡಲ್ ಲಾಕ್, ಅನ್ಲಾಕ್ ಮಾಡಬಹುದು. ಹಾಗೆ ಫ್ರಂಟ್ ಸ್ಟೋರೇಜ್ ಮತ್ತು ಸೀಟ್ ಸ್ಟೋರೇಜನ್ನು ಹ್ಯಾಂಡಲ್ ಬಾರ್ನಲ್ಲಿರುವ ಜಸ್ಟ್ ಒಂದು ಬಟನ್ನಿಂದ ಓಪನ್ ಮಾಡಬಹುದು.
ಈ ಚೇತಕ್ನಲ್ಲಿ ಬಾಷ್ ಕಂಪನಿಯ IP67 ಸರ್ಟಿಫೈಡ್ ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಬ್ಯಾಟ್ರಿನ ಯೂಸ್ ಮಾಡಿದ್ದಾರೆ. ಈ ಬ್ಯಾಟ್ರಿ ಕಂಪ್ಲೀಟ್ ಆಗಿ ಚಾರ್ಜ್ ಆಗೋಕೆ 5 ಅವರ್ಸ್ ತಗೊಳುತ್ತೆ. ಸ್ಪೋರ್ಟ್ಸ್ ಮೋಡ್ನಲ್ಲಿ ರೈಡ್ ಮಾಡಿದರೆ 85 ಕಿಲೋಮೀಟರ್ ಪರ್ ಚಾರ್ಜ್ ಮತ್ತು ಎಕೋ ಮೋಡ್ನಲ್ಲಿ ಓಡಿಸಿದ್ರೆ 95 ಕಿಲೋಮೀಟರ್ ಚಾರ್ಜ್ ಮೈಲೇಜನ್ನು ಈ ಸ್ಕೂಟರ್ನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಕಂಪನಿ ಕ್ಲೈಮ್ ಮಾಡಿದೆ. ಒಂದು ವೇಳೆ ಇದರ ಬ್ಯಾಟ್ರಿ ಕಂಪ್ಲೀಟ್ ಆಗಿ ಡಿಸ್ಚಾರ್ಜ್ ಆದರೆ 1 ಅವರ್ ಚಾರ್ಜ್ ಮಾಡಿದರೆ 25 ಕಿಲೋಮೀಟರ್ನಷ್ಟು ಮೈಲೇಜನ್ನು ಈ ಸ್ಕೂಟರ್ ಕೊಡಲಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ಈ ಸ್ಕೂಟರ್ನ SOC ಅಂದರೆ ಸ್ಟೇಟ್ ಆಫ್ ಚಾರ್ಜ್ ಯಾವಾಗ 10%ಗೆ ಬರುತ್ತೋ ಆವಾಗ ಸ್ಕೂಟರ್ ಲಿಂಪ್ ಹೋಮ್ ಮೋಡ್ಗೆ ಹೋಗುತ್ತೆ. 5%ಗೆ ಬ್ಯಾಟ್ರಿ SOC ಬಂದರೆ ಸ್ಕೂಟರ್ ಸ್ಟಾಪ್ ಆಗುತ್ತೆ. ಹ್ಯಾಂಡಲ್ ಬಾರ್ ಲಾಕ್ ಮಾಡೋಕ್ಕೆ, ಸ್ಟೋರೇಜ್ ಸ್ಪೇಸ್ ಓಪನ್ ಮಾಡೋಕ್ಕೆ ಮತ್ತು ಸೀಟ್ ಸ್ಪೇಸ್ನ ಓಪನ್ ಮಾಡೋಕ್ಕೆ ಇದರಿಂದ ಹೆಲ್ಪ್ ಆಗುತ್ತೆ. ಸ್ಲೀಕ್ ಡಿಸೈನ್ನೊಂದಿಗೆ ಲಾಂಚ್ ಆಗಿರುವ ಈ ವೆಹಿಕಲ್ನಲ್ಲಿ ಕಂಫರ್ಟ್ ಆಗಿರುವ ಸೀಟ್ ಕೊಟ್ಟಿದ್ದಾರೆ. ಇಬ್ಬರು ಆರಾಮಾಗಿ ಕೂತ್ಕೊಳ್ಬಹುದು. ಈ ಸ್ಕೂಟರ್ನಲ್ಲಿ 4 ಕಿಲೋವ್ಯಾಟ್ ಮೋಟರ್ ತುಂಬ ಎಫಿಷಿಯೆಂಟ್ ಆಗಿ ಪವರ್ನ ಬಳಸಿ ಹೆಚ್ಚು ದೂರ ಚಲಿಸುತ್ತೆ. ಈ ವೆಹಿಕಲ್ನ 3 ಕಿಲೋವ್ಯಾಟ್ ಲಿಥಿಯಂ ಅಯಾನ್ ಬ್ಯಾಟ್ರಿ ಒಂದು ಬಾರಿ ಕಂಪ್ಲೀಟ್ ಆಗಿ ಚಾರ್ಜ್ ಆದರೆ 95 ಕಿಲೋಮೀಟರ್ಸ್ನಷ್ಟು ದೂರ ಹೋಗ್ಬೋದು. ಹಾಗೆ 16 Nm ಇದರ ಮ್ಯಾಕ್ಸಿಮಮ್ ಟಾರ್ಕ್ ಆಗಿರುತ್ತೆ. ಬಜಾಜ್ 4080W BLDC ಮೋಟರ್ನ ಈ ಸ್ಕೂಟರ್ಗೆ ಕೊಟ್ಟಿದೆ. ಹಾಗಾಗಿ 70 ಕಿಲೋಮೀಟರ್ ಪರ್ ಅವರ್ವರೆಗೂ ಟಾಪ್ ಸ್ಪೀಡ್ನ ಈ ಸ್ಕೂಟರ್ನಲ್ಲಿ ಆರಾಮಾಗಿ ರೀಚ್ ಮಾಡಬಹುದು. ಹಬ್ ಮೋಟರ್ ಆಗಿರೋ ಕಾರಣ ಯಾವುದೇ ಚೈನ್ ಆಗಲಿ ಬೆಲ್ಟ್ ಆಗಲಿ ಇರೋದಿಲ್ಲ. ಬದಲಿಗೆ ಮೋಟರ್ ಡೈರೆಕ್ಟ್ ಆಗಿ ವೀಲ್ಸ್ಗೆ ಇನ್ಸ್ಟಾಲ್ ಮಾಡಿದ್ದಾರೆ. ಬಜಾಜ್ ಚೇತಕ್ ಸ್ಮೂತ್ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಕೊಡಬಲ್ಲ ಒಳ್ಳೆಯ ಎಲೆಕ್ಟ್ರಿಕ್ ವೆಹಿಕಲ್. ಇದರಲ್ಲಿರುವ ಫೀಚರ್ಸ್, ಕಂಫರ್ಟ್, ಸ್ಟೈಲಿಶ್ ಡಿಸೈನ್ ನಿಮಗೆ ಇಷ್ಟ ಆಗದೆ ಇರೋದಿಲ್ಲ. ಹಾಗೆ ಬಜಾಜ್ ಕಂಪನಿ 3 ಇಯರ್ಸ್ ಆರ್ 50,000 ಕಿಲೋಮೀಟರ್ ವಾರಂಟಿಯನ್ನು ಸಹ ನೀಡುತ್ತಿದೆ. ಈ ಸ್ಕೂಟರ್ನಲ್ಲಿ GPS ಮತ್ತು ಜಿಯೋ ಫೆನ್ಸಿಂಗ್ ಆಪ್ಷನ್ ಕೂಡ ಇರುತ್ತೆ. ಆದರೆ ಅದನ್ನು ಯೂಸ್ ಮಾಡೋಕ್ಕೆ ನೀವು ಇಯರ್ಲಿ ಡಾಟಾ ಪ್ಯಾಕ್ಗೆ ಸಬ್ಸ್ಕ್ರೈಬ್ ಆಗಬೇಕಾಗುತ್ತೆ. ಅದಕ್ಕೆ 4,700 rupees ಕಾಸ್ಟ್ ಕೂಡ ಆಗುತ್ತೆ. ಬಹುಶಃ ಟ್ರೆಡಿಷನಲ್ ಸ್ಕೂಟರ್ ಯೂಸ್ ಮಾಡೋರಿಗೆ ಎಲೆಕ್ಟ್ರಿಕ್ ವೆಹಿಕಲ್ಗೆ ಶಿಫ್ಟ್ ಆಗೋಕೆ ಇಂಥ ವಿಷಯಗಳು, ಆಫರಿಂಗ್ಸ್ಗಳು ಮೋಟಿವೇಟ್ ಮಾಡಬಹುದು ಅಲ್ವಾ? ಅರ್ಬನ್ ಮತ್ತು ಪ್ರೀಮಿಯಂ ವರ್ಷನ್ಗೂ ಇರುವ ಮೇನ್ ಡಿಫ್ರೆನ್ಸ್ ಏನು ಅಂದರೆ, ಪ್ರೀಮಿಯಂ ವೇರಿಯಂಟ್ನ ಸ್ಕೂಟರ್ನಲ್ಲಿ ಫ್ರಂಟ್ ಡಿಸ್ಕ್ ಬ್ರೇಕ್ ಇದ್ದರೆ ಅರ್ಬನ್ ವೇರಿಯಂಟ್ನಲ್ಲಿ ಡ್ರಮ್ ಬ್ರೇಕ್ಸ್ನ ನೋಡಬಹುದಾಗಿರುತ್ತೆ. ಹಾಗೆ ಅರ್ಬನ್ ವೇರಿಯಂಟ್ ಸಿಟ್ರಸ್ ರಶ್ ಮತ್ತು ಸೈಬರ್ ವೈಟ್ ಎಂಬ 2 ಕಲರ್ಗಳಲ್ಲಿ ಅವೈಲಬಲ್ ಇದ್ದರೆ, ಪ್ರೀಮಿಯಂ ವೇರಿಯಂಟ್ ಹೆಸಲ್ನಟ್, ಇಂಡಿಗೋ ಮೆಟಾಲಿಕ್, ವೆರಿಟೊರೊಸೊ ಮತ್ತು ಬ್ಲೂಕ್ರಿಮ್ ಬ್ಲ್ಯಾಕ್ ಎಂಬ 4 ಕಲರ್ಸ್ಗಳಲ್ಲಿ ಲಾಂಚ್ ಆಗಿದೆ. ಸೊ ಬೇಸ್ ವೇರಿಯಂಟ್ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರೋರು 2 ಕಲರ್ ಆಪ್ಷನ್ಗಳಲ್ಲಿ ಮಾತ್ರ ಚೂಸ್ ಮಾಡಬೇಕಾಗುತ್ತೆ. ವೀಲ್ಸ್ನಲ್ಲೂ ಅಷ್ಟೇ, ಬೇಸ್ ಮಾಡಲ್ನಲ್ಲಿ ಅಲಾಯ್ ವೀಲ್ಸ್ ಮ್ಯಾಟ್ ಬ್ಲ್ಯಾಕ್ ಫಿನಿಶ್ನಲ್ಲಿ ಇದ್ದರೆ, ಪ್ರೀಮಿಯಂ ವೇರಿಯಂಟ್ನಲ್ಲಿ ಸ್ಲೇಟ್ ಗ್ರೇ ಮತ್ತು ಸ್ಟೈನ್ ಬ್ಲ್ಯಾಕ್ ಮೆಟಾಲಿಕ್ ಅಲಾಯ್ ವೀಲ್ಸ್ ಇರುತ್ತೆ. ಬೇಸ್ ಮಾಡೆಲ್ನಲ್ಲಿ ಬ್ಲ್ಯಾಕ್ ಅಪ್ಹೋಲ್ಸ್ಟ್ರೆ ವಿತ್ ಮೀಡಿಯಂ ಗ್ರೇ ಸ್ಟಿಚಿಂಗ್ ಇರೋ ಸೀಟ್ ಇದ್ದರೆ, ಪ್ರೀಮಿಯಂ ವೇರಿಯಂಟ್ ಸೀಟ್ನಲ್ಲಿ ಟ್ಯಾನ್ ಕಲರ್ಡ್ ಸೀಟ್ ವಿತ್ ಲೈಟ್ ಟ್ಯಾನ್ ಸ್ಟಿಚಸ್ನ ನೋಡಬಹುದು. ಇನ್ನೊಂದು ವಿಷಯ ಏನಂದರೆ, ನೀವೆಲ್ಲರೂ ಅಂದ್ಕೊಂಡಿರ್ತೀರಾ ಬಜಾಜ್ ಚೇತಕ್ ಬಜಾಜ್ ಶೋರೂಮ್ಗಳಲ್ಲಿ ಸಿಗುತ್ತೆ ಅಂತ. ಆದರೆ ಚೇತಕ್ ಸ್ಕೂಟರ್ ಜಸ್ಟ್ KTM ಶೋರೂಮ್ಗಳಲ್ಲಿ ಮಾತ್ರ ಅವೈಲಬಲ್ ಇರುತ್ತೆ. ಸೊ ನೀವೇನಾದರೂ ಮೈಸೂರಿನವರಾಗಿದ್ದರೆ ಸೆಂಟ್ರಲ್ KTMಗೆ ವಿಸಿಟ್ ಮಾಡಿ, ಟೆಸ್ಟ್ ರೈಡ್ ಮಾಡಿ, ವೆಹಿಕಲ್ ಇಷ್ಟ ಆದರೆ ಬುಕ್ ಮಾಡಿ. ಪ್ರೀಮಿಯಂ ವೇರಿಯಂಟ್ಗೆ 1,51,659 ರೂಪೀಸ್ ಇದ್ದರೆ, ಅರ್ಬನ್ ವೇರಿಯಂಟ್ಗೆ 1,49,651 ರೂಪೀಸ್ ಆನ್ ರೋಡ್ ಪ್ರೈಸ್ ಆಗುತ್ತೆ. ಎಲೆಕ್ಟ್ರಿಕ್ ವೆಹಿಕಲ್ ಆದರೂ ಕೂಡ ಇನ್ಶೂರೆನ್ಸ್, RTO ರಿಜಿಸ್ಟ್ರೇಷನ್, ಹೆಲ್ಮೆಟ್, DL ಎಲ್ಲವೂ ಮ್ಯಾಂಡೇಟ್ರಿಯಾಗಿ ಯೂಸ್ ಮಾಡಲೇಬೇಕು. ಆದರೆ ಯಾವುದೇ ರೋಡ್ ಟ್ಯಾಕ್ಸ್ ಈ ಸ್ಕೂಟರ್ಗೆ ಪೇ ಮಾಡೋ ಹಾಗಿಲ್ಲ. ಈ ವೆಹಿಕಲ್ನಲ್ಲಿ ನನಗೆ ಇಷ್ಟ ಆಗದೇ ಇರೋ ವಿಷಯ ಅಂದರೆ, ಬ್ರೈಟ್ ಸನ್ಲೈಟ್ ಇದ್ದಾಗ ಕನ್ಸೋಲ್ ನಿಮಗೆ ಸ್ಪಷ್ಟವಾಗಿ ಕಾಣಿಸೋದಿಲ್ಲ ಮತ್ತು ಇಕೋ ಮೋಡ್ನಲ್ಲಿ ಓಡಿಸುವಾಗ ಸ್ಕೂಟರ್ ತುಂಬ ಸ್ಲೋ ಅನಿಸುತ್ತೆ ಮತ್ತು ಸ್ಪೀಡಾಗಿ ಹೋಗುವಾಗ ರೋಡಲ್ಲಿ ಗುಂಡಿಗಳು ಸಿಕ್ಕಿದ್ರೆ ಹ್ಯಾಂಡಲ್ ಬಾರ್ನಿಂದ ಥಡ್ಡಿಂಗ್ ಸೌಂಡ್ ಬರುತ್ತೆ. ಮಾರ್ಕೆಟ್ನಲ್ಲಿ ಈಗಾಗಲೇ ಸಾಕಷ್ಟು ಕಂಪನಿಗಳ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ನೋಡಿರ್ತೀವಿ. ಆದರೆ ಎಷ್ಟೋ ಸ್ಕೂಟರ್ಗಳ ಡಿಸೈನ್ ಚೆನ್ನಾಗಿರೋದಿಲ್ಲ ಅಥವಾ ಯಾವ ಕಂಪನಿ ಸ್ಕೂಟರ್ ಅಂತ ಜನರಿಗೆ ಗೊತ್ತೇ ಇರೋದಿಲ್ಲ. ಆದರೆ ಏತರ್ 450 ಸ್ಕೂಟರ್ ಬಂದಾಗಿನಿಂದ ಮಾರ್ಕೆಟ್ನಲ್ಲಿ ಏತರ್ ಬಗ್ಗೆ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದ್ವು. ಯಾಕಂದ್ರೆ ಆ ಸ್ಕೂಟರ್ನ ಕ್ವಾಲಿಟಿ, ಡಿಸೈನ್, ಪರ್ಫಾರ್ಮೆನ್ಸ್ ನಿಂದ ಎಲೆಕ್ಟ್ರಿಕ್ ವೆಹಿಕಲ್ ಬಗ್ಗೆ ಇದ್ದ ಒಪಿನಿಯನ್ ಜನರಲ್ಲಿ ಸ್ವಲ್ಪ ಮಟ್ಟಿಗೆ ಚೇಂಜ್ ಆಗಿದೆ. ಈಗ ಅದೇ ಸಾಲಿಗೆ ಮತ್ತೊಂದು ಸೇರ್ಪಡೆ ಈ ಬಜಾಜ್ ಚೇತಕ್. ಈಗಿನ ಫ್ಯೂಯಲ್ ರೇಟ್ಸ್ ಮತ್ತು ಎನ್ವಿರಾನ್ಮೆಂಟಲ್ ಇಶ್ಯೂಗಳನ್ನ ಕನ್ಸಿಡರ್ ಮಾಡಿ ಯೋಚನೆ ಮಾಡಿದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಒಂದು ಒಳ್ಳೆಯ ಮತ್ತು ಪ್ರಾಕ್ಟಿಕಲ್ ಸೊಲ್ಯೂಷನ್ ಅನ್ನೋದು ನಮ್ಮ ಒಪಿನಿಯನ್. ನೀವೇನಾದರೂ ನಮ್ಮ ಎನ್ವಿರಾನ್ಮೆಂಟ್ ಬಗ್ಗೆ ಹೆಚ್ಚು ಕಾಳಜಿ ಉಳ್ಳವರಾಗಿದ್ದು ಒಳ್ಳೆ ಎಲೆಕ್ಟ್ರಿಕ್ ವೆಹಿಕಲ್ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ
ಬಜಾಜ್ ಚೇತಕ್ ಒಂದು ಒಳ್ಳೆಯ ಆಪ್ಷನ್. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಮ್ಮ ಈ ಮೊದಲ ಎಲೆಕ್ಟ್ರಿಕ್ ಸ್ಕೂಟರ್ ರಿವ್ಯೂ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸೋದು ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.